ಭೂ ನ್ಯಾಯ ಮಂಡಳಿಯಲ್ಲಿ ತಮ್ಮ ಪರವಾಗಿ ಇರುವವರ ವಿರುದ್ಧವಾಗಿ ತೀರ್ಪು ನೀಡಿದ್ದಾರೆ ಎನ್ನುವ ಕಾರಣಕ್ಕೆ ಭೂ ನ್ಯಾಯ ಮಂಡಳಿಯ ಸದಸ್ಯರನ್ನು ಪುತ್ತೂರು ಶಾಸಕರು ವಜಾಗೊಳಿಸಿದ್ದಾರೆ ಎಂದು ಪುತ್ತೂರು ನಗರ ಕಾಂಗ್ರೆಸ್ ಅಧ್ಯಕ್ಷ ಮೊಹಮ್ಮದ್ ಅಲಿ ಆರೋಪಿಸಿದ್ದಾರೆ. ಪುತ್ತೂರು ಪ್ರೆಸ್ ಕ್ಲಬ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೆಳ್ಳಿರ್ಪಾಡಿಯ ಪೆರ್ನುಗೌಡ ಮತ್ತು ಶಕುಂತಳಾ ರೈ ನಡುವೆ ಕಳೆದ ಹಲವು ವರ್ಷಗಳಿಂದ ಗೇಣಿ ಹಕ್ಕಿನ ವಿಚಾರದಲ್ಲಿ ವ್ಯಾಜ್ಯವಿದೆ. ಈ ವ್ಯಾಜ್ಯಕ್ಕೆ ಸಂಬಂಧಿಸಿದಂತೆ ಭೂ ನ್ಯಾಯ ಮಂಡಳಿ ಈಗಾಗಲೇ 2 ಬಾರಿ ಶಕುಂತಳಾ ರೈ ಪರವಾಗಿ ತೀರ್ಪು ನೀಡಿದೆ. ಇದೀಗ ಮತ್ತೆ ಭೂ ನ್ಯಾಯ ಮಂಡಳಿಯು ಶಕುಂತಳಾ ರೈ ಪರವಾಗಿ ತೀರ್ಪು ನೀಡಿದ್ದು, ಈ ತೀರ್ಪು ನೀಡಿದ ಭೂ ನ್ಯಾಯ ಮಂಡಳಿಯ ಸದಸ್ಯರನ್ನು ಇದೀಗ ಪುತ್ತೂರು ಶಾಸಕರು ವಜಾಗೊಳಿಸಿ ಹೊಸ ಸದಸ್ಯರ ಕಮಿಟಿಯನ್ನು ರಚಿಸಿದ್ದಾರೆ ಎಂದು ಆರೋಪಿಸಿದರು. ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಇಲಾಖೆ ವತಿಯಿಂದ 7 ದಿನದಲ್ಲಿ ಆಗಬೇಕಿದ್ರೆ ಅದಕ್ಕೆ ಮಂತ್ರಿಗಳೆಲ್ಲ ಅನುಮೋದನೆ ಬೇಕು. ಆ ಪ್ರೋಸೆಸ್ ಅಲ್ಲಿ ಇಷ್ಟು ತರಾತುರಿಯಲ್ಲಿ ರದ್ದುಪಡಿಸಿ ಪುನಃ ಒಂದು ರಚನೆ ಮಾಡುವಂಥ ಉದ್ದೇಶ ಏನು ಅಂತ ಇಲ್ಲಿ ಪ್ರಶ್ನೆ ಬರ್ತದೆ. ಇದಕ್ಕೆ ನೇರವಾಗಿ ಕಾರಣ ಶಾಸಕರ ಸಂಜಯ್ ಮಠಂದೂರು ಅವರು ತಾನು ಹೇಳಿದ ಹಾಗೆ ತೀರ್ಪು ನೀಡಿಲ್ಲ, ತಾನು ಹೇಳಿದವರೆಗೆ ಪರವಾಗಿ ತೀರ್ಪು ನೀಡಿಲ್ಲ ಅಂತೇಳಿ ಒಂದೇ ಒಂದು ಸಿಟ್ಟಲ್ಲಿ ಅವ್ರದೇ ಪಕ್ಷದ ಸದಸ್ಯರು, ಅದನ್ನು ವಕೀಲರಾಗಿದ್ದವರು ಕೃಪಾಶಂಕರು, ಗುರುವ ಒಬ್ಬ ಕಾರ್ಯಕರ್ತ, ಅವ್ರದೇ ಮುಂಚಿನಲ್ಲಿರುವಂಥ ಸಂಘಟನೆಯಿರುವಂಥವ್ರನ್ನ ತೆಗೆದು ಇವತ್ತು ಹೊಸಬ್ರನ್ನ ಹಾಕಿ ಹೊಸ ಪುನರ್ರಚನೆ ಮಾಡಿದ್ದಾರೆ. 9/11/2020 ಜಡ್ಜ್ಮೆಂಟನ್ನು ಕೊಟ್ಟಿದ್ದಾರೆ. ಆ ಜಡ್ಜ್ಮೆಂಟನ್ನು ಅವ್ರಿಗೆ ಬೇಕಾದ ರೀತಿಯಲ್ಲಿ ಅವರ ಪರವಾಗಿ, ಅವರು ಹೇಳಿದವರ ಪರವಾಗಿ ಜಡ್ಜ್ಮೆಂಟ್ ಕೊಡಬೇಕು ಅಂತೇಳಿ ಸತತ ಒತ್ತಡ ಹಾಕಿದರು. ಆದರೆ ಕೃಪಾಶಂಕರ್ ಮತ್ತು ಗುರುವ ಮತ್ತು ಸಾಯಿ ಕಮಿಷನರು, ಆ ಭೂ ನ್ಯಾಯ ಮಂಡಳಿ ಅಧ್ಯಕ್ಷರಾಗಿರುವಂಥ ಸಾಯಿ ಕಮಿಷನರು ಇವತ್ತು ಶಾಸಕರ ಒತ್ತಡಕ್ಕೆ ಮಣಿಯದೆ ಅವರ ಆತ್ಮಸಾಕ್ಷಿಗೆ ಅನುಗುಣವಾಗಿ ನ್ಯಾಯಪರವಾದ ತೀರ್ಪು ಕೊಟ್ಟಿದ್ದಾರೆ. ಟ್ರಿಬ್ಯುನಲ್ ಹೇಗೂ ಸಾಬೀತಾಗಿದೆ. ಆ ಬಳಿಕ ಅಲ್ಲಿ ಗೂಂಡಾಗಿರಿ ಮಾಡಲಿಕ್ಕೆ ಕೂಡ ಇವತ್ತು ಶಾಸಕರ ಕುಮ್ಮಕ್ಕಿದೆ ಅಂತೇಳಿ ನಾವು ಹೇಳಿದಲ್ಲ ಸ್ವಾಮಿ, ಇದು ಅವರು ಯಾರೋ ಅಲ್ಲಿ ಹಲ್ಲೆಗೊಳಗಾದ ಹಿರಿಯ ಹೆಂಗಸು ಶಕುಂತಳಾ ರೈ ಅಂತ ಹೇಳುವಂಥ ಹಿರಿಯ ಹೆಂಗಸು ಇವತ್ತು ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರು ಹೇಳಿಕೊಟ್ಟಿದ್ದಾರೆ, ಪತ್ರಿಕೆಯಲ್ಲಿ ಬಂದದ್ದು. ಆದರೆ ಇವತ್ತು ಏನಾದ್ರು ಇಲ್ಲಿ ಗೂಂಡಗಿರಿ ಮಾಡಲಿಕ್ಕೆ ಶಾಸಕರು ಪ್ರಯತ್ನ ಮಾಡ್ತಾ ಇದ್ದಾರೆ. ತಾನು ಹೇಳಿದಾಗೆ ಕೇಳ ಇದ್ರೆ ಅವರಿಗೆ ಉಳಿಗಾಲ ಇಲ್ಲ ಅಂತ ವಿಚಾರದಲ್ಲಿ ಇವತ್ತು ಮೆಸೇಜ್ ಕೊಡುವಂಥ ಕೆಲಸ ಆಗ್ತಾ ಇದೆ. ಅದಕ್ಕಾಗಿ ಇವರಿಗೆ ಮೆಸೇಜ್ ಕೊಟ್ಟಿದ್ದಾರೆ. ಯಾರು ಟ್ರಿಬ್ಯುನಲ್ ಮೆಂಬರ್ ಇದ್ರ ಅವರಿಗೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಮತ್ತು ಎಲ್ಲರಿಗೂ ಒಂದು ಮೆಸೇಜ್, ಪಕ್ಷದ ಒಳಗಿದ್ದವರು, ಕಾರ್ಯಕರ್ತರು, ಬೇರೆ ಬೇರೆ ಸಮಿತಿಯಲ್ಲಿದ್ದವರಿಗೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ನಾನು ಹೇಳಿದಾಗೆ ನಡಿಬೇಕು, ನಾನು ಹೇಳಿದಾಗೆ ನಡೆಯಿದ್ರೆ ನಿಮ್ಮ ಟಿಕೆಟ್ ತೆಗಿತೇನೆ.